ಹಲೋ ನಮಸ್ತೆ ಎಲ್ರಿಗೂ. ನೀವು ಗಮನಿಸಿರ್ತೀರಾ ಕೆಲವೊಂದು ಸರಿ ಕೆಲವರ ಸ್ಕಿನ್ ಅಥವಾ ಕೈ ಕಾಲೆಲ್ಲ ನೋಡಿದಾಗ ಎಷ್ಟು ಸಾಫ್ಟ್ ಸ್ಮೂತ್ ಇರುತ್ತೆ ಅಂತಂದರೆ ನಮಗೆ ಟಚ್ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಹಾಗಾದರೆ ಅವ್ರು ಏನು ಮಾಡ್ತಾರೆ, ಅದೇ ಥರ ಸಾಫ್ಟ್ ಸ್ಮೂತ್ ಸ್ಕಿನ್ ನಮಗೆ ಬೇಕು ಅಥವಾ ಕೈ ಕಾಲುಗಳು ನಮ್ಗೆ ಬೇಕು, ಕೈ ಕಾಲು ಬೆನ್ನಿನ ಸ್ಕಿನ್ ಅಷ್ಟು ಸ್ಮೂತ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ತುಂಬಾ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಬೇಕಷ್ಟೇ. ಮಳೆ ಇರಲಿ, ಚಳಿ ಇರಲಿ ಅಥವಾ ಎಷ್ಟೇ ಬಿಸಿಲಿರಲಿ, ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಯಾವಾಗಲೂ ನಿಮ್ಮ ಸ್ಕಿನ್ ಯೂತ್ಫುಲ್ ಆಗಿರುತ್ತೆ. ಕೈ ಕಾಲಿನ ಚರ್ಮ ಇದೆಯಲ್ವ, ತುಂಬ ಸ್ಮೂತಾಗಿರುತ್ತೆ, ಸಾಫ್ಟಾಗಿರುತ್ತೆ. ಹಾಗಾದರೆ ಏನು ಮಾಡಬೇಕು? ಅದ್ಭುತವಾಗಿರುವಂಥ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಒಳ್ಳೆಯ ಬಾಡಿ ಲೋಷನನ್ನು ನೀವು ಪ್ರತಿದಿನ ಸ್ನಾನ ಆದ ನಂತರ ಹಚ್ಕೊಳ್ಳೇಬೇಕು. ಜಸ್ಟ್ ನೀವು ಒಂದು ತಿಂಗಳಿಂದ ಟ್ರೈ ಮಾಡಿ, ಒಂದು ತಿಂಗಳಾದ ನಂತರ ನಿಮ್ಮ ಸ್ಕಿನ್ನನ್ನು ಮುಟ್ಟಿದಾಗ ನಿಮಗೆ ಖುಷಿಯಾಗುತ್ತೆ. ಯಾಕಂತಂದರೆ ನಿಮ್ಮ ಸ್ಕಿನ್ ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ, ಅಷ್ಟು ಸ್ಮೂತ್ ಆಗಿರುತ್ತೆ. ಹಾಗಾದರೆ ನಮ್ಮ ಇಂಡಿಯನ್ ಸ್ಕಿನ್ಗೆ ಅಥವಾ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಸೇಫ್ ಆಗಿರುವಂಥ ಸೂಪರಾಗಿ ಸೂಟ್ ಆಗುವಂಥ ಬಾಡಿ ಲೋಷನ್ ಯಾವುದು? ಮಾರ್ಕೆಟಲ್ಲಿ ತುಂಬ ವೆರೈಟೀಸ್ ಇದೆ. ನಿಮಗೆ ಒಳ್ಳೆಯ ಬಜೆಟಲ್ಲಿ, ಅಂದರೆ ಜಾಸ್ತಿ ಕಾಸ್ಟ್ಲಿ ಅಲ್ಲ, ಒಳ್ಳೆಯ ಬಜೆಟಲ್ಲಿ ಸಿಗುವಂಥ ಒಳ್ಳೆಯ ಬಾಡಿ ಲೋಷನ್ಗಳ ಬಗ್ಗೆ ನಾನೊಂದಷ್ಟು ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ನೀವಿಯಾ ಬಾಡಿ ಮಿಲ್ಕ್ ನರಿಷಿಂಗ್ ಬಾಡಿ ಲೋಷನ್ ಅಂತ ಇದೆ. ನೀವಿಯಾ ಬಾಡಿ ಮಿಲ್ಕ್ ನರಿಷಿಂಗ್ ಬಾಡಿ ಲೋಷನ್, ಇದರದ್ದು ಲಿಂಕ್ ನೀವು ಆನ್ಲೈನಲ್ಲಿ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೇನೆ. ಅಥವಾ ನಿಮಗೆ ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಹತ್ತಿರದ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ, ಎಲ್ಲಿಂದ ಬೇಕಾದರೂ ನೀವು ತಗೋಬಹುದು. ಇದರ ಜೊತೆಗೆ ಇನ್ನೊಂದಿದೆ, ವ್ಯಾಸ್ಲಿನ್ ಅವ್ರದ್ದು ಇಂಟೆನ್ಸಿವ್ ಕೇರ್ ಡೀಪ್ ಮಾಯ್ಶ್ಚರೈಸಿಂಗ್ ಬಾಡಿ ಲೋಷನ್ ಅಂತ ಕೂಡ ಇದೆ. ವ್ಯಾಸ್ಲಿನ್ ಅವ್ರದ್ದು ಚೆನ್ನಾಗಿರುತ್ತೆ. ನಾನು ಆ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೆ ನನ್ನ ಮಗಳಿಗೆ. ನೀವು ಮಕ್ಕಳಿಗೆ ಅಂದರೆ 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಉಪಯೋಗ ಮಾಡ್ಬೋದು. ಮಕ್ಕಳಿಗೆ ಉಪಯೋಗ ಮಾಡಲೇಬೇಕು. ಚಿಕ್ಕ ಮಕ್ಕಳಿಗೆ ನಾವು ಬೇರೆ ಥರ ಬಾಡಿ ಲೋಷನ್ಗಳನ್ನು ಉಪಯೋಗ ಮಾಡ್ತೀವಿ, ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಹುಟ್ಟಿದಾಗಿನಿಂದಲೂ ಕೂಡ ಹಚ್ತೀವಿ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿದೆ. ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ, 10 ವರ್ಷದ ನಂತರ ಮಕ್ಕಳಿಗೆ ನಾನು ಹೇಳುವಂಥ ಈ ಬಾಡಿ ಲೋಷನನ್ನು ಆರಾಮ್ಸೆ ಹಚ್ಬೋದು. ನೀವ್ಯದವ್ರದ್ದು ಬಾಡಿ ಮಿಲ್ಕ್ ನರಿಷಿಂಗ್ ಬಾಡಿ ಲೋಷನ್ ಕೂಡ ಹಚ್ಕೋಬಹುದು. ವ್ಯಾಸ್ಲಿನ್ ಅವ್ರದ್ದು ಬಾಡಿ ಲೋಷನ್ ಕೂಡ ಹಚ್ಕೋಬಹುದು. ಚೆನ್ನಾಗಿರುತ್ತೆ, ಜೆಂಟಲ್ ಆಗಿರುತ್ತೆ. ಇಲ್ಲದಿದ್ರೆ ಮಕ್ಕಳಿಗೆ ಜಾನ್ಸನ್ ಬೇಬಿ ಅವ್ರದ್ದು ಬಾಡಿ ಲೋಷನ್ ಬರುತ್ತಲ್ವ, ಅದು ಹಚ್ಬೋದು. ದೊಡ್ಡವರಿಗೆ ಇದೆರಡು ಪ್ರಾಡಕ್ಟ್ ತುಂಬ ಅಂತಂದರೆ ತುಂಬ ಚೆನ್ನಾಗಿದೆ. ನಾವು ಯಾಕೆ ಬಾಡಿ ಲೋಷನ್ ಹಚ್ಚಲೇಬೇಕು ಅಂತಂದರೆ ನಮ್ಗೆ ಗೊತ್ತಾಗುತ್ತೆ, ತುಂಬ ಜನ ನಾವು ಏನು ಮಾಡ್ತೀವಿ, ಸ್ಕಿನ್ ಕೇರ್ ಮಾಡೋದ್ರಲ್ಲಿ ಎಡವ್ತೀವಿ. ಆಗ ಏನಾಗುತ್ತೆ, ನಮ್ಮ ಸ್ಕಿನ್ನನ್ನು ನಾವು ಕೇರ್ ತಗೊಂಡಿಲ್ಲದಿದ್ದರೆ ಸ್ಕಿನ್ ಡ್ರೈ ಆಗುತ್ತೆ. ಎನರ್ಜಿ ಬೇಕು, ಶಕ್ತಿ ಬೇಕು ಅಂತ ಹೊಟ್ಟೆ ಒಳಗಡೆ ನಾವು ಒಳ್ಳೊಳ್ಳೆಯ ಆಹಾರ ಹೇಗೆ ತಿಂತೀವೋ, ನಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಬೇಕು, ಸ್ಕಿನ್ ಹೆಲ್ದಿ ಆಗಿರಬೇಕು ಅಂತಂದರೆ ಅದನ್ನು ಕೂಡ ನಾವು ಮಾಲಿಷ್ ಮಾಡಲೇಬೇಕು. ನಿಮ್ಗೆ ಗೊತ್ತಿರುತ್ತೆ, ಹಿಂದಿನವರು ಆಯಿಲ್ ಅಪ್ಲೈ ಮಾಡಿ ಸ್ನಾನ ಮಾಡ್ತಾಯಿದ್ರು, ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡ್ತಾಯಿದ್ರು, ಬೇರೆ ಬೇರೆ ಥರದ ಅಂದರೆ ಒಳ್ಳೊಳ್ಳೆಯ ಆಯಿಲ್ಗಳನ್ನು ಹಚ್ಚಿ ಸ್ನಾನ ಮಾಡ್ತಾಯಿದ್ರು. ಏನಕ್ಕೆ? ಸುಮ್ಮನೆ ಕೆಲಸ ಇಲ್ಲದಾಗ? ಖಂಡಿತವಾಗ್ಲೂ ಅಲ್ಲ. ಸ್ಕಿನ್ ಕೇರನ್ನು ಮಾಡುವಂಥ ವಿಧಾನ ಇತ್ತು ಅವ್ರದ್ದು. ಈ ಒಳ್ಳೊಳ್ಳೆಯ ಆಯಿಲ್ಗಳು ಏನು ಮಾಡುತ್ತೆ, ಸ್ಕಿನ್ ಮೇಲಿರುವ ಮಾಯ್ಶ್ಚರೈಸಿಂಗ್ ಅಂಶನ ಕಾಪಾಡುತ್ತೆ, ಡ್ರೈ ಆಗೋದಕ್ಕೆ ಕಾಪಾಡುತ್ತೆ, ಪೊಲ್ಯೂಷನ್ಗೆ ಸ್ಕಿನ್ ಹಾಳಾಗೋದಕ್ಕೆ ಕಾಪಾಡುತ್ತೆ. ಇವಾಗ ನಾವು ಯಾರೂ ಕೂಡ ವರ್ಷಕ್ಕೊಂದ್ಸರಿ ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಲ್ಲ. ದೀಪಾವಳಿ ಬಂತು ಅಂತಂದ್ರೆ ಅದು ಯುಗಾದಿ ಟೈಮಲ್ಲಿ ಒಂದ್ಸರಿ ಹರಳೆಣ್ಣೆನೋ ತುಕ್ಕನಡೋ ಎಲ್ಲ ಹಚ್ಚಿ ಸ್ನಾನ ಮಾಡ್ತೀವಿ. ಅದು ಹಿಂದಿನವರು ರೆಗ್ಯುಲರ್ ಆಗಿ ಮಾಡ್ತಾಯಿದ್ವಿ. ಈಗ ನಾವು ಎಲ್ಲಿ ಅದನ್ನ ಫಾಲೋ ಮಾಡ್ತೀವಿ? ಅದಕ್ಕೆ ಬಿಸಿಲಿಗೆ ಹೋದಾಗ ಮತ್ತು ಇವಾಗಿನ ಎನ್ವಿರಾನ್ಮೆಂಟಲ್ಲಿ ಇರುವಂಥ ಪೊಲ್ಯೂಷನ್ ನಮ್ಮ ಸ್ಕಿನ್ನ ಸೆಲ್ಸ್ ಇರ್ಬೋದು ಅಥವಾ ಸ್ಕಿನ್ನ ಮೇಲ್ ಪದರನ ಡ್ಯಾಮೇಜ್ ಮಾಡಿ ಹಾಕುತ್ತೆ. ಆದ್ದರಿಂದ ಆದಷ್ಟು ನಿಮ್ಮ ಸ್ಕಿನ್ನ ಮೇಲ್ಪದರ ಅಥವಾ ಸ್ಕಿನ್ ಹೆಲ್ದಿಯಾಗಿರಬೇಕು ಅಂತಂದರೆ ನೀವು ಯಾವುದಾದ್ರೂ ಒಳ್ಳೆಯ ಬಾಡಿ ಲೋಷನ್ಗಳನ್ನು ಹಚ್ಕೊಳ್ಳೇಬೇಕಾಗುತ್ತೆ. ಈ ಬಾಡಿ ಲೋಷನ್ಗಳಲ್ಲಿ ಏನಂತಂದರೆ ಒಳ್ಳೊಳ್ಳೆಯ ಎಣ್ಣೆ ಅಂಶಗಳಿರುತ್ತೆ. ನಿವ್ಯದಲ್ಲಿ ನಾನು ಹೇಳಿದ್ನಲ್ವಾ, ಇದರಲ್ಲಿ ಗ್ಲಿಸರಿನ್ ಅಂತ ಅಂಶ ಇದೆ. ಇದು ಕೂಡ ಆಯಿಲ್ ಅಂಶನೇ. ಇದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಡೀಪ್ ಮಾಯ್ಶ್ಚರೈಸಿಂಗ್ ಮಾಡುತ್ತೆ. ಇದು ನಾನ್ ಸ್ಟಿಕ್, ಅಂದರೆ ನೀವು ಮುಟ್ಟಿದಾಗ ಈ ಥರ ಅಂಟ್ಕೊಳ್ಳಲ್ಲ, ತುಂಬ ಬೇಗ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ನರಿಷಿಂಗ್ ಮಾಡುವಂಥ ಆಯಿಲ್ಸ್ಗಳು ಇರುತ್ತೆ ಇದರಲ್ಲಿ. ಅದು ಡ್ರೈನೆಸ್ಸನ್ನು ಮತ್ತು ಡಲ್ನೆಸ್ಸನ್ನು ಕಮ್ಮಿ ಮಾಡಿ ನಿಮ್ಮ ಸ್ಕಿನ್ನನ್ನು ಸಾಫ್ಟ್ ಮತ್ತು ಸ್ಮೂತ್ ಮಾಡುತ್ತೆ. ನಿಮಗೆ ತುಂಬ ಕಾಸ್ಟ್ಲಿ ಕೊಡಲ್ಲ. 250 ರೂಪಾಯಿನ 450 ರೂಪಾಯಿ ಒಳಗಡೆ ಇದು ನಿಮ್ಗೆ ಸಿಗುತ್ತೆ. ಎನಿ ಟೈಮ್ ಹಚ್ಕೋಬಹುದು. ಆದರೆ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ನೀವು ಬೆಳಿಗ್ಗೆನೋ ಸಾಯಂಕಾಲನೋ ಸ್ನಾನ ಮಾಡ್ತಿರಲ್ವ, ಎಲ್ಲ ಅಂದರೆ ನಮ್ಮ ದೇಹನ ನಾವು ಒರೆಸ್ಕೊಳ್ತೀವಿ ಬಟ್ಟೆಯಲ್ಲಿ, ಆಮೇಲೆ ಸ್ವಲ್ಪ ಒದ್ದೆ ಇರುತ್ತಲ್ವ ಮೈ, ಆವಾಗಲೇ ಹಚ್ಕೊಂಡ್ರೆ ಡೀಪಾಗಿ ಆ ಮಾಯ್ಶ್ಚರಿಂಗ್ ಅಂಶ ಇದೆಯಲ್ವ ಅದು ಲಾಕ್ ಆಗುತ್ತೆ. ತುಂಬ ಹೊತ್ತು ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಯಾವಾಗಲೂ ತುಂಬ ಡ್ರೈ ಸ್ಕಿನ್ಗೆ ನಾವು ಮಾಯ್ಶ್ಚರೈಸಿಂಗ್ ಕ್ರೀಮ್ ಆಗಲಿ ಅಥವಾ ಬಾಡಿ ಲೋಷನ್ ಆಗಲಿ ಹಚ್ಚಬಾರ್ದು. ಮುಖ ತೊಳೆದು ಮುಖ ಒರೆಸಿ ಸ್ವಲ್ಪ ಒದ್ದೆ ಆದಾಗಲೇ ನಾವು ಮಾಯ್ಶ್ಚರೈಸರನ್ನು ಹೇಗೆ ಹಚ್ಕೊಳ್ತೀವಿ, ಬಾಡಿ ಲೋಷನ್ ಹಚ್ಕೊಳ್ಳುವಾಗ ಕೂಡ ಅಷ್ಟೇ, ಸ್ನಾನ ಮಾಡಿ ಮೈ ಸ್ವಲ್ಪ ಒದ್ದೆ ಇರುವಾಗಲೇ
ಕೈ ಕಾಲು ಕುತ್ತಿಗೆ ಇರ್ಬೋದು, ಅಂಡರ್ ಆರ್ಮ್ ಇರ್ಬೋದು, ಬೆನ್ನಿರ್ಬೋದು, ಕಾಲುಗಳಿಗೆ ಪಾದಗಳಿಗೆ ಜಾಸ್ತಿ ಡ್ರೈ ಆಗುವಂಥ ಅಂದರೆ ಈ ಚರ್ಮದ ಭಾಗಗಳು ಏನಿರುತ್ತೆ ಅದಕ್ಕೆ ನಾವು ಹಚ್ಕೊಳ್ಳೇಬೇಕಾಗುತ್ತೆ. ತುಂಬ ಸರಿ ನಮ್ಮ ಕಾಲನ್ನೆಲ್ಲ ನಾವು ನೋಡಿದಾಗ ನಮಗೆ ಬೇಜಾರಿದೆ, ಯಾಕೆ ಇಷ್ಟೊಂದು ಡ್ರೈ ಇದೆ, ಕ್ರ್ಯಾಕ್ಸ್ ಆಗಿದೆ, ಸ್ಕಿನ್ ತುಂಬ ಡಲ್ ಆಗಿದೆ ಅಂತ. ನೀವು ಒಂದು ತಿಂಗಳು ಈ ಬಾಡಿ ಲೋಷನ್ನ ಹಚ್ಚಿ ಟ್ರೈ ಮಾಡಿ, ಕಾಲಿಗೆ ಕೂಡ ಹಚ್ಕೋಬೋದು. ತುಂಬ ಸ್ಮೂತ್ ಆಗುತ್ತೆ, ನಿಮ್ಮ ಸ್ಕಿನ್ ಹೈಟೆಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ರೀತಿಯಲ್ಲಿ ಸ್ಕಿನ್ ಮೇಂಟೈನ್ ಆಗುತ್ತೆ, ಬೇಗ ಸುಕ್ಕಾಗಲ್ಲ, ನೆರಿಗೆ ಬೀಳಲ್ಲ, ಪೊಲ್ಯೂಷನಿಂದ ನಿಮ್ಮ ಸ್ಕಿನ್ನನ್ನು ರಕ್ಷಣೆ ಮಾಡುತ್ತೆ. ಆಲ್ಮೋಸ್ಟ್ ನೀವು ಪ್ರತಿದಿನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಇನ್ನೊಂದು ಮಾಯ್ಶ್ಚರೈಸರ್, ನಾವು ಹೇಗೆ ಮುಖಕ್ಕೆ ಹಚ್ತೀವಿ, ಬಾಡಿ ಲೋಷನನ್ನು ನಾವು ಕೈ ಅಂದರೆ ಬೆನ್ನು ಅಥವಾ ಕಾಲುಗಳಿಗೆ ಹಚ್ಚೋದ್ರಿಂದ ಆ ಭಾಗದ ಸ್ಕಿನ್ನು ಸಾಫ್ಟ್ ಸ್ಮೂತ್ ಆಗೋದ್ರಿಂದ ನಿಮಗೆ ತುಂಬ ಬೇಗ ಏಜ್ ಆದಾಗೆ ಕಾಣಿಸಲ್ಲ, ಏಜ್ ಸೈನ್ಸನ್ನು ಕಮ್ಮಿ ಮಾಡುತ್ತೆ ಇದು. ಸೊ ಆದ್ದರಿಂದ ಟ್ರೈ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಿಲ್ಲ, ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ಒಳ್ಳೊಳ್ಳೆ ವೀಡಿಯೋಗಳನ್ನು, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಗಳನ್ನು ಜೆನ್ಯೂನ್ ಆಗಿ ನಾನು ರಿಸರ್ಚ್ ಮಾಡಿ ಹಾಕ್ತಾ ಇದ್ದೇನೆ. ಫಸ್ಟ್ ಟೈಮ್ ನೀವೇನಾದರೂ ಟ್ರೈ ಮಾಡ್ತೀರಾ ಅಂತ ಅಂದರೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದು ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.